ಬಿಸಿ ಬಿಸಿಯಾದ ವಿಟಮಿನ್ ಸೊಪ್ಪಿನ ಕಡುಬು. ಎಸ್, ಥ್ಯಾಂಕ್ ಯು. ಇದು ಕೂಡ ನೀವು ಸಿಹಿ ಖಾರ ಅಂತ ಹೇಳಿದಿರಿ. ಬಿಸಿ ಬಿಸಿ ಕಡುಬು ಮಳೆ ಸುರಿತಾ ಇರುವಾಗ ತಿನ್ನೋದಕ್ಕೇನೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅಲ್ವಾ? ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ವಿಟಮಿನ್ ಸೊಪ್ಪಿನ ಕಡುಬು. ಗಟ್ಟಿ ಮಾಡುವ. ಎಸ್, ಗಟ್ಟಿ ಹೊಟ್ಟೆಗೂ ಕೂಡ ಗಟ್ಟಿಯಾಗಿರುತ್ತಲ್ಲ. ಎಸ್, ಹೇಗೆ ಸ್ಟಾರ್ಟ್ ಮಾಡುವ? ಏನು ನನಗೆ ಫಸ್ಟಿಗೆ ಬಾಣಲೆ ತುಪ್ಪ ಆದರೆ ತುಪ್ಪ, ಆಯಿಲ್ ಆದರೆ ಆಯಿಲ್. ಓಕೆ. ಇದು ಏನು ಮಾಡ್ಕೊಳ್ಳೋದಕ್ಕೆ? ಇದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಆಯಿಲ್ ಆಗ್ಬೋದಲ್ಲ? ಹಾಂ, ಆಯಿಲ್ ಆಗ್ಬೋದು. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥದ್ದು. ಯಾವುದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬ್ಯಾಡಿಗೆ ಮೆಣಸು. ಓಕೆ. ಖಾರಕ್ಕೆ ತಕ್ಕ ಸಾಕು. ಇದು ಹೇಗೆ ಈ ಕಡುಬು ಖಾರ ಇರುತ್ತಾ? ಖಾರ ಮತ್ತು ಸ್ವಲ್ಪ ಸ್ವೀಟ್. ಹಾಗೆ ಖಾರವೇ. ಹಾಂ, ತುಂಬ ಖಾರ ತುಂಬ ಖಾರ ಅಂತ ಇಲ್ಲ, ಸ್ವಲ್ಪ ಲೈಟ್. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಂ, ಒಳ್ಳೆಯದಾಗುತ್ತೆ. ಹ್ಞೂ. ಸೊ ತಾವು ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಫ್ಯಾನ್ಸಿ ಸ್ಟೋರ್ ವರ್ಕ್ ಮಾಡ್ತಾ ಇದ್ದೀನಿ. 17 ವರ್ಷದ ಸರ್ವಿಸ್ ಇದೆ. ಹಾಂ ಹಾಂ ಹಾಂ. ಮತ್ತೆ ಸ್ವಲ್ಪ ನಿಮ್ಮದೇ ಫ್ಯಾನ್ಸಿ? ನಮ್ಮಲ್ಲಿ ನಾನೇ ಓನರ್. ಓಕೆ. ಸೊ 15 ವರ್ಷದಿಂದ? ಹಾಂ, 15 ವರ್ಷದಿಂದ ಸರ್ವಿಸ್ ಇದೆ. ಸೊ ಹೊಸದು ಯಾವುದಾದ್ರೂ ಡಿಸೈನ್ಸ್ ಬಂದರೆ ಫಸ್ಟ್ ನಿಮ್ಮಲ್ಲೇ ಸಿಗುತ್ತೆ? ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಸೊ ಎಲ್ಲ ಗಿಫ್ಟ್ ರ್ಯಾಪಿಂಗಿಂದ ಹಿಡಿದು ಎಲ್ಲವೂ ಮಾಡ್ತೀರಾ ಅಥವಾ? ಮಾಡ್ತೇವೆ. ಓಕೆ. ಬಳೆಗಳು ಮ್ಯಾಚಿಂಗ್ ಮದುಮಗಳಿಗೆಲ್ಲ ಬೇಕಾಗುವ ಹಾಗೆ. ಅಲ್ಲೇ ಪಾಣೆಮಂಗ್ಳೂರಲ್ಲಿ ಏನಾ? ಅಲ್ಲಿ ಪಾಣೆಮಂಗ್ಳೂರು ಪೇಟೆಯಲ್ಲಿ. ಓಕೆ ಓಕೆ. ಸೊ ಹಾಗಾದರೆ ಎಂಟರ್ಪ್ರೆನ್ಯೂರ್ ತಾವು, ಬಿಸ್ನೆಸ್ ವುಮೆನ್. ಹೌದು. ಸೊ ಬಿಸ್ನೆಸ್ ಇದ್ದವ್ರಿಗೆ ಸಮಯ ಕೊಡೋದೇ ದೊಡ್ಡದು ನಮಗೆ. ಹೌದಪ್ಪ. ಅಂದರೆ ನನ್ನ ಯಜಮಾನರದ್ದು ತುಂಬ ಸಪೋರ್ಟ್ ಉಂಟು ನನಗೆ ಇದಕ್ಕೆಲ್ಲ. ಹಾಗಾಗಿ ಒಟ್ಟಿಗೆ ಅಂಗಡಿಯಲ್ಲಿ ಇರ್ತಾರೆ? ಇಲ್ಲ, ಅವರು ಭಾರತ್ ಬೀಡಿ ವರ್ಕ್ ಮಾಡೋದು. ಬೀಡಿದ್ದು ಅಂಗಡಿ ನಿಮ್ಮದೇ? ನಮ್ಮದೇ. ಸೊ ಹೆಚ್ಚಾಗಿ ಕೇಳುವಂಥದ್ದು ನಿಮ್ಮ ಈಗ ಅಂಗಡಿಗೆ ಬಂದರೆ ಏನೆಲ್ಲ ಇದು ತಗೊಳ್ತಾರೆ? ನಮ್ಮಲ್ಲಿ ಕಾಸ್ಮೆಟಿಕ್ ಐಟಮ್ ಇದೆ, ಮತ್ತು ಬಳೆಗಳು, ಮತ್ತು ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸ್ ಎಲ್ಲ. ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲರೂ ಬರ್ತಾರೆ, ಪರಿಚಯ ಉಂಟು. ಅಂದರೆ ಯಂಗ್ಸ್ಟರ್ಸ್ ಜಾಸ್ತಿ ಇರ್ತಾರಾ, ಲೇಡೀಸ್ ಜಾಸ್ತಿ ಬರ್ತಾರಾ? ಲೇಡೀಸೇ ಜಾಸ್ತಿ. ಜೆಂಟ್ಸಿಗೆ ಫ್ಯಾನ್ಸಿಯಲ್ಲಿ ಅಷ್ಟು ಏನು ಕೆಲಸ ಇರೋದಿಲ್ಲ, ಬರ್ತಾರೆ. ಮನೆಯವರಿಗೆ ಕೊಂಡೋಗ್ಲಿಕ್ಕೆ ಬೇಕಾದರೆ ಏನಾದರೂ ಅಳತೆ ಇಟ್ಕೊಂಡು ಬರ್ತಾರೆ. ಬ್ಯಾಂಗಲ್ಲೆಲ್ಲ ಬೇಕಾದರೆ ಸಣ್ಣಗೆ ಆಗಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಓಕೆ, ಸರಿ. ಇದನ್ನು ಹಾಕ್ಕೊಳ್ಳಿ. ಹಾಕಿ. ಸೊ ಮತ್ತೆ ಪುನಃ ಆನ್ ಮಾಡಬೇಕಾ? ಸ್ವಲ್ಪ ಮಾಡಿ ಸಾಕು. ಫ್ರೈ ಮಾಡಬೇಕು ಅಂತಿಲ್ಲ, ಆದರೆ ಮಾಡಿದರೆ ಸ್ವಲ್ಪ ಅದರ ಒಂದು ಹಸಿ ಒಂದು ಸ್ಮೆಲ್ ಹೋಗ್ತದಲ್ಲ. ಸಾಕು. ನೆಕ್ಸ್ಟ್ ಇನ್ನು ಮಿಕ್ಸಿ ಬೌಲ್. ಮಿಕ್ಸಿಗ ಚಿಕ್ಕದು ಸಾಕು. ಹೌದು. ಹಾಕ್ಕೊಳ್ಳಿ. ನೀರೇನಾದರೂ ಹಾಕ್ಬೇಕು ಅದಕ್ಕೆ? ಬೇಡ, ಈಗ ಬೇಡ, ಬೇಕಾಗಿಲ್ಲ. ಸೊ ಹುಣಸೆ ಹುಳಿ. ಸ್ವೀಟಿಗೆ ಸ್ವಲ್ಪ ಬೆಲ್ಲ. ಅದೆಲ್ಲ ರುಬ್ಕೊಳ್ಳುವಾಗಲೇ ಹಾಕ್ಕೊಳ್ಳೋದಾ? ಹಾಂ, ರುಬ್ಬುವಾಗಲೇ ಹಾಕಲಿಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಮುಚ್ಚಳ ಎಲ್ಲಿದೆ? ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ. ಅದನ್ನು ಫಸ್ಟ್ ಗ್ರೈಂಡ್ ಮಾಡಲಾ? ನೀರು ಬೇಕಾಗಿಲ್ಲ? ಇಲ್ಲ ಇಲ್ಲ. ಓಕೆ.
ಸ್ವಲ್ಪ ನೀರು ಮತ್ತೆ ಹಾಕುವ. ಚೂರು ತೆಂಗಿನ ತುರಿ ಹಾಕಿ. ತೆಂಗಿನ ತುರಿನೂ ಅದಕ್ಕೆ ಸೇರಿಸ್ಕೊಳ್ಳೋದಾ? ಮತ್ತೆ ಬೇಕಾದರೆ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಹೇಗೆ ಇದು ನುಣ್ಣಗೆ ರುಬ್ಕೊಳ್ಳುವಂಥದ್ದು? ಇಲ್ಲ, ಸ್ವಲ್ಪ ತರಿ ತರಿ ತೊಂದರೆ ಇಲ್ಲ. ಅಂದರೆ ಇದು ತುಂಬ ತೆಳುವಾಗಬೇಕು, ಗಟ್ಟಿ ಇಲ್ಲ, ಗಟ್ಟಿ ಇರಬೇಕು. ಗಟ್ಟಿ ಇರಬೇಕು. ನೀರು ಹಾಕಲಾ? ಒಂದು ಸ್ವಲ್ಪ ನೀರು ನೋಡ್ಕೊಳ್ಳಿ, ಸಾಕು. ಮತ್ತೆ ಹಾಕುವ ಬೇಕಾದರೆ. ಸ್ವಲ್ಪ ನೋಡುವ, ನೋಡಿ ಕರೆಕ್ಟ್ ಆಗಿದೆ. ಸೊ ಇದನ್ನ ಏನು ರುಬ್ಕೊಳ್ಳೋ ಹಾಗಿಲ್ಲ? ಇಲ್ಲ ಇಲ್ಲ. ಅದು ಅದಕ್ಕೆ ಮತ್ತೆ ನೀರುಳ್ಳಿ ಕೂಡ ಇದಕ್ಕೆ ರುಬ್ಬಬೇಕು ಅಂತ ಇಲ್ಲ, ಇದಕ್ಕೂ ಹಾಕ್ಬಹುದು, ರುಬ್ಬಿಯೂ ಮಾಡಬಹುದು. ಓಕೆ. ಇದೇನು ನೀವು ಇದು ಮೊದಲಿಂದ ಮಾಡ್ತಾ ಇದ್ದಂಥ ಒಂದು ಡಿಶ್ ಅಥವಾ ನಿಮ್ಮದೇ ಓನ್ ಇನ್ನೋವೇಷನ್? ಇಲ್ಲ, ನಾನೊಂದು ಒಮ್ಮೆ ಮಾಡಿದ್ದೆ, ಎಲ್ಲರಿಗೂ ಇಷ್ಟ ಆಯಿತು ತಿಂದು. ಹಾಗೆ ಇವತ್ತು ಸಡನ್ಲಿ ನನಗೆ ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಂದರೆ ಅರ್ಜೆಂಟಿಗೆ ಅದು ಸ್ಟೀಮ್ ಮಾಡಿ ಮಾಡೋದಾ ಎಂತ ಅಂತ, ಇಲ್ಲಿ ಹೇಗೆ ಟೈಮ್ ಇರ್ತದ ಸ್ಟೀಮ್ ಮಾಡೋದು ಅಂತ. ಹಾಗಾಗಿ ಸೊ ಬ್ರೇಕ್ಫಾಸ್ಟಿಗೆಲ್ಲ ಇಂಥದ್ದೆಲ್ಲ ಮಾಡಿ ಮೊದಲೇ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಬೆಳಿಗ್ಗೆ ಹೊತ್ತು ತುಂಬ ಸುಲಭ. ಹೌದು, ನೈಟ್ ಮಾಡಿ ಇಟ್ಟರೆ ಬೆಳಿಗ್ಗೆ ಇದು ಬೇಕಿದ್ರೆ ಹಿಂಗೆ ಹಾಕ್ಬೋದು, ಹಾಕದಿದ್ದು ತೊಂದರೆ ಇಲ್ಲ. ಅದು ರುಬ್ಬುವಾಗಲೇ ಹಾಕ್ಕೊಳ್ಬೇಕಲ್ಲ? ಇಲ್ಲ, ಹುಡಿ ಅಲ್ಲ, ಇದಕ್ಕೂ ಮಿಕ್ಸ್ ಮಾಡ್ಬೋದು. ಪರಿಮಳಕ್ಕೆ ಅಂದರೆ ಅದು ಹುರಿಲಿಕ್ಕೆಲ್ಲ ಬೇಕಾಗಿಲ್ಲ, ಡೈರೆಕ್ಟ್ ಹಾಕ್ಬೋದು. ಸ್ಪೂನ್ ಬೇಕಾ? ಇದು ಹಿಂಗೆ ಹಾಕಿದ್ರ? ಚೂರು ಹಿಂಗೆ. ತೆಂಗಿನ ತುರಿ ಇದು ಈರುಳ್ಳಿ ಕಟ್ ಮಾಡಿ ಹಾಕಬಹುದು. ನಾನು ಮಾತ್ರ ಫ್ರೈ ಮಾಡಿ ಹಾಕಿಬೇಕು. ಓಕೆ. ಸೊ ಇದಿಷ್ಟು ಗಟ್ಟಿ ಬರಬೇಕಲ್ಲ? ಇಷ್ಟು ಗಟ್ಟಿ ಬರಬೇಕು. ಈಗ ನೀವು ಸ್ಟೀಮ್ಗೆ ಇಟ್ಕೊಳ್ಳೋದಾ? ಇದು ತುಪ್ಪನೂ ಸವರಬಹುದು, ಇಲ್ಲಾಂದ್ರೆ ತಿನ್ನುವಾಗಲೂ ತುಪ್ಪ ಹಾಕಿ. ನಿಮಗೆ ಈಗ ಹಾಕಬೇಕಾ ಹೇಗೆ? ಬೇಡ, ಮತ್ತೆ ಬೇಕಾದ್ರೆ ಮತ್ತೆ ಹಾಕೊಳ್ಳೋದು. ಸರಿ, ಬೇಡ, ಹಾಕಿ, ಪರಿಮಳಕ್ಕೆ ಒಳ್ಳೆಯದಾಗ್ತದಲ್ಲ. KC ಅವರ ಶುದ್ಧ ಹಸುವಿನ ತುಪ್ಪ ನೋಡಿ, ಎಷ್ಟು ಹಾಕಲಿ? ಸಾಕು ಸಾಕು, ಸ್ವಲ್ಪ ಸ್ವಲ್ಪವೇ, ಅಂದರೆ ಅದನ್ನು ಸವರ್ಲಿಕ್ಕೆ. ನನಗೊಂದು ಸ್ಪೂನ್ ಕೊಡಿ. ಚಂದ ಎಲೆಯಿಂದ ಬಿಟ್ಕೊಳ್ತದೆ ಸವರಿದ್ರೆ. ಓಕೆ. ಇದು ಬಾಳೆ ಎಲೆಯಲ್ಲಿ ಹಾಕಿನೇ ಇದು? ಇಲ್ಲ, ಅಂದರೆ ಬಾಳೆ ಕೆಲವು ಈಗ ಸೀಸನಲ್ಲಿ ಅಂತ ನಮ್ಮಲ್ಲಿ ಅದಕ್ಕೆ ಸಾಗುಣಿ ಮರದ ಎಲೆ, ತೆಕ್ಕಿದೇರೆ ಅಂತ ಹೇಳ್ತೇವೆ, ಅದನ್ನೆಲ್ಲ ಬಳಸಿ ಮಾಡಬಹುದು. ಯಾವುದು ಕೂಡ ಆಗುತ್ತೆ? ಅದು ಕೂಡ ಯಾವ ಎಲೆ ಆಗ್ತದೆ. ಬಾಳೆ ಎಲೆ ಸ್ವಲ್ಪ ಸ್ಮೆಲ್ ಅಲ್ಲ, ಚಂದ ಇರ್ತದೆ. ಸೊ ಇದು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿ. ಬಟ್ ಇದ್ರ ಜೊತೆಗೆ ಏನು ಬೇಕಾಗಿಲ್ಲ, ಅಂದರೆ ಸ್ವೀಟ್ ಖಾರ ಎಲ್ಲ ಇರ್ತದೆ ಇದರಲ್ಲಿ. ಸ್ವಲ್ಪ ತೆಳು ಮಾಡಿದರೆ ಸ್ಟೀಮ್ ಬೇಗ ಆಗ್ತದಲ್ಲ. ಸಂಜೆಗೆ ಒಳ್ಳೆಯದೇ, ಬೆಳಿಗ್ಗೆ ಒಳ್ಳೆಯದೇ. ಮಕ್ಕಳಿಗೆ ಸ್ವಲ್ಪ ಇಷ್ಟ ಆದರೆ, ಮಕ್ಕಳಿಗೂ ದೊಡ್ಡವರು, ಮಕ್ಕಳಿಗೆ ಇದೆಲ್ಲ ಇಷ್ಟ ಆಗೋದು ಸ್ವಲ್ಪ ಕಡಿಮೆಯೇ, ಸ್ವಲ್ಪ ತುಪ್ಪ. ಆದರೂ ಸಹ ಇಂಥದ್ದೆಲ್ಲ ಸಾಂಪ್ರದಾಯಿಕ ವಿಟಮಿನ್ ಸೊಪ್ಪೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ಇದು ಮನೆಯಲ್ಲೇ ಆಗುವಂಥದ್ದು, ಪೇಟೆಯಿಂದ ತರಬೇಕು ಅಂತ ಇಲ್ಲ. ಎಲ್ಲವೂ ಕೂಡ ಮನೆಯಲ್ಲಿ, ಮನೆ ಅಂಗಳದಲ್ಲೇ ಸಿಗುವಂಥದ್ದು. ಬೇಯಿಸ್ಲಿಕ್ಕೆ ನೀರು ಬಿಸಿಯಾಗಿದೆ, ಹಾಕ್ಕೊಳ್ಬೋದು. ಸಾಧಾರಣ ಎಷ್ಟೊತ್ತು ಇದನ್ನು ಬೇಯಿಸಬೇಕು? ಒಂದು 1/4 ಗಂಟೆ ಬೇಕು. ಸ್ವಲ್ಪ ತೆಳು ಮಾಡಿದ್ದೇವೆಲ್ಲ, ಹಾಗಾಗಿ ಅಷ್ಟು ಸಾಕಿಲ್ಲ. ಆದರೆ ಟೈಮ್ ಬೇಕು. 10 ನಿಮಿಷದಲ್ಲಿ ಬೇಯಿದೆ. ತೆಳುವಾಗಿ ನಾವು ಹಾಕ್ತಿರೋದ್ರಿಂದ ಬೇಗ ಬೇಯ್ತದೆ. ನಾವು ಮನೆಯಲ್ಲೆಲ್ಲ ದೊಡ್ಡ ಮಾಡೋದಲ್ಲ, ಕಟ್ ಮಾಡಿ ತಿನ್ನುವ ಹಾಗೆ.
ಅಂದ್ರೆ ಇದನ್ನ ಒಮ್ಮೆಲೆ ಈ ತರ ಬಾಳೆ ಎಲೆಯಲ್ಲಿ ಹರಡಿ ಇಟ್ಟು ಫುಲ್ ಪೂರ್ತಿಯಾಗಿ ಮತ್ತೆ ಕೇಕ್ ತರ ಕಟ್ ಮಾಡಿ ಮಾಡ್ಬೋದು ಹಾಗೆ. ಅದೇ ದೊಡ್ಡ ದೊಡ್ಡ ಎಲೆಯಲ್ಲಿ ತುಂಬ ದೊಡ್ಡ ಗಟ್ಟಿ ಮಾಡಿ ಒಂದಿಷ್ಟು ದೊಡ್ಡ ಗಟ್ಟಿ ಮಾಡಿ ಕಟ್ ಮಾಡುವಾಗೆ ಹಲಸಿನ ಗಟ್ಟಿ ಮಾಡ್ತಾರೆ ಹಾಗೆ ಮಾಡ್ಬೋದು. ಸೊ ಇದು ನೀವೀಗ ಬರೀ ವಿಟಮಿನ್ ಸೊಪ್ಪು ಹಾಕಿ ಮಾಡ್ತಾ ಇದ್ದೀರಿ. ಬೇರೆ ಯಾವುದಾದ್ರೂ ಸೊಪ್ಪಿಂದ ಟ್ರೈ ಮಾಡ್ಬೋದು. ನಮಗೆ ಸಬ್ಬಕ್ಕಿ ಸೊಪ್ಪು ಬರ್ತದಲ್ಲ, ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು ಅದರಲ್ಲಿ ಇಲ್ಲದಿದ್ದರೆ ನಮ್ಮದು ಮನೆಯಲ್ಲೇ ಸಿಗುವಂಥದ್ದು ನುಗ್ಗೆ ಸೊಪ್ಪು ಇದು ಎಲ್ಲ ಮಿಕ್ಸ್ ಮಾಡಿ ಸೊಪ್ಪುಗಳನ್ನು ಹಾಗೆ ಅದು ಸ್ವಲ್ಪ ಟೇಸ್ಟಿ ಆಗಿ. ಪತ್ರೊಡೆಗೆಲ್ಲ ನಾವೆಲ್ಲ ಇದನ್ನ ಪತ್ರೊಡೆ ಕೆಸುವಿನ ಎಲೆ ಜಾಸ್ತಿ ಹಾಕ್ತಾರೆ. ಮತ್ತೆ ಇದು ಕೂಡ ಸೊಪ್ಪಲ್ಲೂ ಮಾಡ್ಬೋದು. ಇದು ಒಂಥರ ಪತ್ರೊಡೆ ಆದರೆ ಗಟ್ಟಿ ಟೈಪ್. ಇದು ಮಸಾಲೆ ಮಸಾಲೆ ಇಲ್ಲ ಮಾಡುವಂಥದ್ದಲ್ಲ. ಅದಾದ್ರೆ ಪತ್ರೊಡೆ ಆದ್ರೆ ನಾವು ಅದನ್ನ ಸಾರಿಸಿ ಕೂಡ ಅದನ್ನೆಲ್ಲ ಕಟ್ ಮಾಡಿ ಫ್ರೈ ಮಾಡಿ ಎಲ್ಲ ಸ್ನ್ಯಾಕಿಗೆ ತುಂಬಾ ಚೆನ್ನಾಗಿರುತ್ತೆ. ಪತ್ರೊಡೆ ಫ್ರೈ ಮಾಡಿ ಕಟ್ ಮಾಡಿ ಫ್ರೈ ಮಾಡೋದು ಊಟಕ್ಕೂ ಒಳ್ಳೆಯದಾಗ್ತದೆ. ಸೈಡಿಗೆ ಒಂದು ಸ್ವಲ್ಪ ಒಂದು ಪೀಸ್ ಇದ್ದರೆ. ಇದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗೆ ತುಂಬ ಇಷ್ಟ? ಇದು ಮನೆಯಲ್ಲಿ ನನ್ನ ಮನೆಗಿಂತಲೂ ನೇಬರ್ ಪಕ್ಕದ ಮನೆಯವರು ಕೂಡ ಅವರಿಗೆ ನಾನು ಎಂತ ಮಾಡಿದ್ದು, ಭಾರತಕ್ಕ ಏನಾದರೂ ಪುನೀತ್ ಅಂತ ಹುಡುಗ ಇದ್ದಾನೆ, ಭಾರತಕ್ಕ ಏನು ಸ್ಪೆಷಲ್ ಮಾಡಿದ್ದೀರಿ ಸಂಡೇ ಏನಾದರೂ ಕೇಳಿಕೊಂಡಿರ್ತಾನೆ. ಮತ್ತು ಪಕ್ಕದ ಮನೆ ನಾನು ಮಾಡಿದರೆ ಒಂಚೂರು ಟೇಸ್ಟಿಗೆ ಕೊಡ್ತೇನೆ. ಮನೆಯಲ್ಲಿ ಮಗ ಏನಾದರೂ ಕಮೆಂಟ್ ಇರ್ತದೆ ಮಗ ಅಂತ. ಎಷ್ಟು ಮಕ್ಕಳು? ನನಗೆ 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಏನು ಮಾಡ್ತೀವಿ? ಒಬ್ಬ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ BHL ಕಂಪನಿಯಲ್ಲಿ. ಒಂದು ಮಗ ಕಲಿತಾ ಇದ್ದಾನೆ ಚಿಕ್ಕವ. ಮತ್ತು ಅತ್ತೆ ಇದ್ದಾರೆ ಮನೆಯಲ್ಲಿ. ಸೊ ಅತ್ತೆ ಹೇಳಿಕೊಟ್ಟಂಥ ಏನಾದರೂ ರೆಸಿಪಿ ಯಾವುದಾದ್ರು ನಿಮಗೆ ತುಂಬ ಇಷ್ಟ ಆದಂಥದ್ದು, ಅಥವಾ ನೀವು ಮಾಡಿದಂಥ ಅಡಿಗೆ ಅತ್ತೆಗೆ ತುಂಬ ಇಷ್ಟ ಯಾವುದು? ಅತ್ತೆಗೆ ನಾನು ಯಾವುದು ಮಾಡಿದ್ರು ಇಷ್ಟ ಆಗ್ತದೆ. ಅಂದರೆ ಅವರಂಥದ್ದೆಲ್ಲ ಮಾಡುವುದಿಲ್ಲ ಅಲ್ಲ, ಹಾಗಾಗಿ. ಆದರೆ ಹೆಲ್ಪ್ ಮಾಡ್ತಾರೆ ನನಗೆ. ಬ್ಯಾಂಗ್ಳೂರಿಗೆಲ್ಲ ಹೋದಾಗ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಜೋಡಣೆ ಮಾಡಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಹಾಗೆ. ಅತ್ತೆ ಅಮ್ಮ ಕೂಡ ಅಮ್ಮನಿಗೆ ಆದರೆ ನಾನು ಈಗ ಮಾಡಿದರೆ ಇದು ಅವರೆಲ್ಲ ಈ ಚಿಕ್ಕ ಚಿಕ್ಕ ಪುಂಡಿ ಅದೆಲ್ಲ ಫಾಸ್ಟ್ ಮಾಡಿ ಇಂಥದ್ದೆಲ್ಲ ಐಟಮ್ಗೆಲ್ಲ ಜೋಡಣೆ ಮಾಡಬೇಕಲ್ಲ, ಅದೆಲ್ಲ ಅವರಿಗೆ ಸ್ವಲ್ಪ ಕಿರಿಕಿರಿ. ಸುಲಭದಲ್ಲಿ ಅದೆಲ್ಲ ಮಾಡ್ತಾರೆ. ಸೊ ಈಗ ಬೆಂದಿರಬಹುದಾ? ನೋಡೋಣ. ಬೆಂದಿರ್ಬೋದು, ನೋಡೋಣ. ನೋಡಿ. ಎಲೆ ನೀಟಾಗಿ ಬಂತು ಅಂತಂದ್ರೆ ಬೆಂದಿದೆ ಅಂತ. ಬೆಂದಿದೆ. ತೆಗಿದಾ? ತೆಗಿತೀರಾ? ತೆಗೀರಿ. ಓಕೆ. ಎಲ್ಲ ಬಿಸಿ ಸಣ್ಣದು ಮಾಡೋಣ. ಬೆಂದಿದೆ ಪ್ರಾಪರ್ ಅಂತ ಅದರಲ್ಲೇ ಗೊತ್ತಾಗ್ತದೆ. ನಮಗೆ ಜಾಸ್ತಿ ನಾನ್ ವೆಜ್ ರೆಸಿಪಿ ಇಷ್ಟ. ಓಕೆ. ಸೊ ನಾನ್ ವೆಜ್ಜೇ ಯಾವಾಗಲೂ ಮಾಡುವಂಥವ್ರಿಗೆ ಇದೆಲ್ಲ ಬಹಳ ಅಪರೂಪಕ್ಕೆ ಮಾಡಿದರೂ ಕೂಡ ಅಷ್ಟಕ್ಕಷ್ಟೇ ಇರ್ತದೆ. ಎಸ್. ಹಾಗೆ ಇದನ್ನೆಲ್ಲ ನಾವು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಆದರೆ ಈ ರೀತಿ ಹಾಗೆ ಪೂರ್ತಿ ಇಟ್ಕೊಂಡು ಹೋಗ್ಬೋದು. ಬೇಕಾದರೆ ಬಿಸಿ ಮಾಡ್ಬೋದು. ಬಿಸಿ ಸುಲಭ ಅಲ್ಲ ಈ ಥರ. ಬಿಸಿ ಬಿಸಿಯಾದ ವಿಟಮಿನ್ ಸೊಪ್ಪಿನ ಕಡುಬು. ಎಸ್, ಥ್ಯಾಂಕ್ ಯು ಸೋ ಮಚ್. ಕಡುಬು ಆ್ಯಕ್ಚುಲಿ ಈ ಥರ ಮಳೆ ಬರ್ತಾ ಇರುವಾಗಿದೆ ಅಲ್ಲ, ಈ ಥರ ಬಿಸಿ ಬಿಸಿ ಕಡುಬು, ಅದರಲ್ಲೂ ಈ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿದ ಕಡುಬು ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಇದು ಕೂಡ ನೀವು ಸಿಹಿ ಖಾರ ಅಂತ ಹೇಳಿದ್ದೀರಿ. ಬಿಸಿ ಬಿಸಿ ಕಡುಬು ಮಳೆ ಸುರಿತಾ ಇರುವಾಗ ತಿನ್ನೋದಕ್ಕೇನೆ ಒಂದು ಸೂಪರ್. ತುಪ್ಪ ಹಾಕಿ ಅಲ್ವಾ? ಎಸ್. ಬಿಸಿ ಬಿಸಿಯಾದಂಥ ವಿಟಮಿನ್ ಸೊಪ್ಪಿನ ಕಡುಬು ತಯಾರಾಗಿದೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದ್ದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ವಿಟಮಿನ್ ಸೊಪ್ಪಿನ ಗಟ್ಟಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಒಣಮೆಣಸು, ಧನಿಯಾ ಬೀಜವನ್ನು ಹುರಿದು ಹೆಚ್ಚಿದ ಈರುಳ್ಳಿ, ತೆಂಗಿನ ತುರಿ ಹಾಕಿ ಹುರಿಯಿರಿ. ನಂತರ ವಿಟಮಿನ್ ಸೊಪ್ಪನ್ನು ಹುರಿಯಿರಿ. ಹುರಿದ ಮಸಾಲೆ ಸ್ವಲ್ಪ ತಣ್ಣಗಾದ ನಂತರ ಹುಣಸೆ ಹುಳಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಆ ನಂತರ ತೆಂಗಿನ ತುರಿ, ನೆನೆಸಿದ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹುರಿದ ವಿಟಮಿನ್ ಸೊಪ್ಪು, ಹಿಂಗು, ತೆಂಗಿನ ತುರಿ ಹಾಕಿ
ಚೆನ್ನಾಗಿ ಬೆರೆಸಿಕೊಂಡು ಬಾಳೆ ಎಲೆಯ ಮೇಲೆ ತುಪ್ಪ ಸವರಿ ಮೇಲಿನಿಂದ ತಯಾರಿಸಿದ ಹಿಟ್ಟನ್ನು ಹರಡಿ ಮಡಚಿಕೊಂಡು ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ವಿಟಮಿನ್ ಸೊಪ್ಪಿನ ಗಟ್ಟಿ ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.